ಇದ್ರ ಬಗ್ಗೆ ಕಟ್ಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ 7 ವರ್ಷ ಕೆಲಸ ಮಾಡಿದ್ದೇನೆ. ಆದರೆ ಅಲ್ಲಿ ಮಕ್ಕಳು ಸಣ್ಣ ಮಕ್ಕಳು ಪೂಜೆಗೆ ಇಲ್ಲಿ ಎಷ್ಟು ಜನ ಇದ್ದಾರೆ, ಆದರೆ ಪೇಷಂಟ್ನ ಹತ್ರ ಯಾರು ಬರುವುದಿಲ್ಲ. ಜೀವಾನಂ ದೈವ ಕಣು ಇವನು. 22 ವರ್ಷಗಳ ಬಳಿಕ ವೃದ್ಧರೊಬ್ಬರು ಮಕ್ಕಳೊಂದಿಗೆ ಸೇರಿಕೊಂಡಿರುವ ಮನ ಮಿಡಿಯುವ ಘಟನೆಯೊಂದು ನಡೆದಿದೆ. 82 ವರ್ಷ ಪ್ರಾಯದ ಅಣ್ಣಯ್ಯ ಬಂಗೇರ ಎನ್ನುವವರು ಮನೆ ಮಂದಿಯೊಂದಿಗೆ ಮುನಿಸಿಕೊಂಡು 22 ವರ್ಷಗಳಿಂದ ದೂರ ಉಳಿದುಕೊಂಡಿದ್ದರು. ಕಾಪುವಿನ ಮಜೂರಿನಲ್ಲಿ ನೆಲೆ ಪಡೆದುಕೊಂಡು ಒಂಟಿ ಜೀವನ ನಡೆಸುತ್ತಿದ್ದರು. ಹೀಗಿರುವಾಗ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಬಂಗೇರರು ಹಾಸಿಗೆ ಹಿಡಿದಿದ್ರು. ಸ್ಥಳೀಯರ ಅನ್ನ, ಆಹಾರ, ಔಷಧೋಪಚಾರದ ನೆರವಿನೊಂದಾಗಿ ಉಸಿರು ಉಳಿಸಿಕೊಂಡಿದ್ದರು. ತಿಂಗಳ ಹಿಂದೆ ವೃದ್ಧರ ಆರೋಗ್ಯ ಸ್ಥಿತಿ ಬಿಗಡಾಯಿಸಿತ್ತು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೆರವಿಗೆ ಬಂದಿದ್ರು. ಪಿಡಿಒ, ಸಮಾಜ ಸೇವಕ ನಿತ್ಯಾನಂದ ಒಳಕಾಡುರವರ ಸಹಕಾರದಿಂದ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹಾಗೆಯೇ ಗುಣಮುಖಗೊಂಡಿದ್ದ ವೃದ್ಧರನ್ನು ಒಳಕಾಡು ಅವರು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿ ಉಡುಪಿಯ ಹೊಸ ಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಿದ್ದರು. ಬಳಿಕ ಅವರು ಹಿರಿಯ ನಾಗರಿಕರ ಸಹಾಯವಾಣಿಗೆ ಮಾಹಿತಿ ನೀಡಿದ್ದರು. ವೃದ್ಧರು ನೀಡಿದ ಮಾಹಿತಿಯಿಂದ ಸಂಬಂಧಿಕರ ವಿಳಾಸ ಪತ್ತೆ ಕಾರ್ಯವು ಯಶಸ್ವಿಯಾಯಿತು. ಅದರಂತೆ ಬಂಗೇರರ ಮಗ, ಮಗಳು ಹೊಸ ಬದುಕು ಆಶ್ರಮಕ್ಕೆ ಬಂದು ತಂದೆಯನ್ನು ಮನೆಗೆ ಸೇರಿಸಿಕೊಂಡರು. ಮಕ್ಕಳು ತಂದೆಯವರ ಗುರುತು ಹಿಡಿದ್ರು. ಬಂಗೇರರು 22 ವರ್ಷ ಮಕ್ಕಳಿಂದ ಅಂತರ ಕಾಯ್ದುಕೊಂಡಿದ್ದರಿಂದ ಮಕ್ಕಳ ಗುರುತು ಹಿಡಿಯಲು ಬಹಳ ಹೊತ್ತು ತೆಗೆದುಕೊಂಡರು. ಕಾರ್ಯಾಚರಣೆಯಲ್ಲಿ ಹಿರಿಯ ನಾಗರಿಕ ಸಹಾಯವಾಣಿಯ ಅಶ್ವಿನಿ, ಜಿಲ್ಲಾ ಯೋಜನಾ ಸಂಯೋಜಕಿ ಅಶ್ವಿನಿ, ಆಪ್ತ ಸಮಾಲೋಚಕ ರೋಷನ್ ಅಮೀನ್ ಭಾಗಿಯಾಗಿದ್ದರು. ಕಾಪು ಪೊಲೀಸ್ ಠಾಣೆ ಪೊಲೀಸರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ವಿನಯ್ ಚಂದ್ರ ಸಹಕರಿಸಿದ್ದರು. ಇರ್ನ ಕಷ್ಟದ್ದು ಅದಾಗ ಗೊತ್ತಿತ್ತು ನೀರು ಹೋಗ್ತಾರಂದು ಕಷ್ಟದ ಬರ್ತಿದೆ ಲೆಕ್ಕ ಮಾಡಿದ್ರೆ ಬೈದೆ ಅವೇ ತುಲೆ ಹೊಗೆ ಸರಿ ತುಲೆ ಮಗಲ್ ಮೇನ್ ಹೋಗಲಿಲ್ಲ 28 ವರ್ಷ ಆಗುತ್ತದೆ ಪಾಪ. ಇದನ್ನ ಕಷ್ಟದ್ದು ಬೈದಿರ್ತದೆ ಆಮೇಲೆ ಗೌರವದಲ್ಲಿ ಒಂದತ್ತೆ ಇದೆಲ್ಲ ತೂಜಾಡಲ್ಲ ಜೋಕುರ್ದು ಬರ್ತದೆ ಅವು ಮುಖ್ಯ ಅತ್ತೆ ಅನ್ನತ್ತೆ ತುಲೆ ಸರಿ ತುಲೆ ಗೊತ್ತಾಗ್ಬಿಡ ಅತ್ತ ಬಂದಿರಲ್ಲ ಅರೆ ಮಾಡಿದ್ದೇನೆ ಅರೆ ಮಾಡಿವಿ